ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುತ್ತಿರುವ ಬೆಳವಣಿಗೆ ನೋಡಿದರೆ ಪೊಲೀಸರ ಮೇಲೆ ನಂಬಿಕೆ ವಿಶ್ವಾಸ ಕಳೆದುಕೊಳ್ಳುವಂತಾಗಿದೆ ಎಂದು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಶಾಹುಲ್ ಹಮೀದ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಪ್ಪಿನಂಗಡಿಯ ಘಟನೆ ನಡೆಯುವುದಕ್ಕೂ ಮುನ್ನ ಇಳಂತಿಲದಲ್ಲಿ ನಡೆದಿದ್ದ ಘಟನೆಗೆ ಯಾರು ಕಾರಣ? ಏಕಾಏಕಿ 20ಕ್ಕೂ ಹೆಚ್ಚು ಜನರು ಸೇರಿ ಒಂದು ಸಮುದಾಯವನ್ನ ಗುರಿಯಾಗಿರಿಸಿ ಹಲ್ಲೆ ನಡೆಸಿದ್ದು ಯಾಕೆ ಎಂದು ಪೊಲೀಸರು ಹೇಳಿಲ್ಲ. ಅದರಲ್ಲಿ ಆರೋಪಿಗಳನ್ನ ಬಂಧಿಸಿದ್ರೆ ಶಾಸಕರು ಬಿಡಿಸಿಕೊಂಡು ಹೋಗಿದ್ರು. ಪೊಲೀಸರ ತಾರತಮ್ಯ ನೀತಿಯಿಂದಾಗಿ ಈ ರೀತಿಯ ಬೆಳವಣಿಗೆಯಾಗಿದೆ. ಇಂತಹ ಘಟನೆಗಳಿಗೆ ಪೊಲೀಸರೇ ಹೊಣೆ ಎಂದು ಅವರು ಆರೋಪಿಸಿದ್ರು. ಇಳಂತಿಲದಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆಗೆ ಇದುವರೆಗೆ ಏನು ಕಾರಣ ಅಂತಲೇ ಇಲ್ಲ. ಏಕಾಏಕಿ 10-20 ಬೈಕ್ಗಳಲ್ಲಿ ಬಂದ ಸಂಘ ಪರಿವಾರದವರು ಅಲ್ಲಿದ್ದಂತ 4 ಮುಸ್ಲಿಮರನ್ನು ತಳಿಸ್ತಾರೆ. ಇದುವರೆಗೆ ಸಹ ಪೊಲೀಸ್ನವರು ಈ ಘಟನೆಗೆ ಏನು ಕಾರಣ ಅಂತ ಹೇಳಿ ಒಂದು ಸಣ್ಣ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ಯಾಕೆ ಹೊಡೆದಿದ್ದಾರೆ ಅವರು? ಏನಾದರೂ ಅಲ್ಲಿ ಘಟನೆ ಸಂಭವಿಸಿದೆಯಾ? ಏನಾದರೂ ಮಾತಾಗಿದೆಯಾ? ಜಗಳ ಆಗಿದೆಯಾ? ಪರಸ್ಪರ ಏನು ನಡೀಲಿಲ್ಲ. ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗವಾಗಿ ಒಂದೇ ಕಡೆ ಸೇರ್ಕೊಂಡಿದ್ದ ಬೈಕಲ್ಲಿ ಬಂದವರು ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ, ಒಳಗಾಗಿದ್ದಾರೆ, ಇದರ ಬಗ್ಗೆ ಸ್ಪಷ್ಟ ಹೇಳಿಕೆಗಳನ್ನ ಅಲ್ಲಿ ಇರುವಂತಹ ಗಾಯಾಳುಗಳು ಪೊಲೀಸರಿಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ಪ್ರಮುಖ ಆರೋಪಿಗಳು ಜನಾರ್ದನ ಮತ್ತು ಶ್ರೀಧರ್ ಅಂತ ಹೇಳಿ ಅವರನ್ನು ತಕ್ಷಣವೇ ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ ಅಲ್ಲಿ ಬಂದು ಬಿಟ್ಟಿದ್ದಾರೆ. ಯಾವಾಗ ಜನಾರ್ದನ ಮತ್ತು ಶ್ರೀಧರ ಎಂಬ ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಬಂದರೆ ರಾತ್ರಿ 11 ಗಂಟೆಗೆ ಅಲ್ಲಿ ಶಾಸಕ ಪೂಂಜಾ ಪ್ರತ್ಯಕ್ಷ ಆಗ್ತಾರೆ. ಅವರೊಟ್ಟಿಗೆ ಅವರ ಒಂದಷ್ಟು ಜನಗಳು ಒಟ್ಟಿಗೆ ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನ್ಗೆ ಬಂದು ಇಬ್ಬರು ಆರೋಪಿಗಳನ್ನ 11 ಗಂಟೆ ರಾತ್ರಿಗೆ MLA ಅವರು, ಜವಾಬ್ದಾರಿಯುತ MLA ಅವರು ಅವರನ್ನ ಬಿಡಿಸಿಕೊಂಡು ಹೋಗ್ತಾರೆ. ಜಿಲ್ಲೆಯಲ್ಲಿ ನಡೆಯುವ ಇಂತಹ ಬೆಳವಣಿಗೆ ನೋಡಿದರೆ ಪೊಲೀಸರ ಮೇಲೆ ನಂಬಿಕೆ ವಿಶ್ವಾಸ ಕಳೆದುಕೊಳ್ಳುವಂತಾಗಿದೆ. ಈಗ ನಡೆಯುತ್ತಿರುವ ಘಟನೆ ಕೇವಲ ಸಂಘ ಪರಿವಾರ ಮತ್ತು SDPI ನಡುವಿನ ಜಟಾಪಟಿಯಷ್ಟೇ. ಇದಕ್ಕೂ ಹಿಂದೂ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧ ಇಲ್ಲ. ಇದನ್ನ ಹಾಗೆ ಬಿಂಬಿಸಿ ಕೆಲವರು ರಾಜಕೀಯ ಲಾಭ ಪಡೆಯಲು ಹೊರಟಿದ್ದಾರೆ ಎಂದು ಹೇಳಿದರು. ಈ ಸಂಘಟನೆಗೆ 2 ಸಂಘಟನೆಗಳು, ಸಂಘ ಪರಿವಾರ ಮತ್ತು SDPI, ಇದರ ಗಲಾಟೆ ಇದು ಹಿಂದೂ ಮುಸ್ಲಿಂ ಕೋಮುಗಲಭೆಲ್ಲ ಅಂಥದ್ದು ಯಾವುದೂ ಆಗಿಲ್ಲ. ಒಂದು ವೇಳೆ ಒಂದು 10 ವರ್ಷ ಹಿಂದೆ ಆದ್ರೆ ಜಿಲ್ಲೆ ಹುತ್ತಿ ಉರಿತಾ ಇತ್ತು. ಈಗ ಎಲ್ಲೂ ಇಲ್ಲ. ರಾತ್ರಿ ಪೊಲೀಸ್ ಲಾಠಿ ಚಾರ್ಜ್ ಆಗಿದೆ, ಅಲ್ಲಿಗೆ ಮುಗಿದಿದೆ. ಯಾವುದ ಕೋಮು ಗಲಭೆಯಲ್ಲಿ ಇದಕ್ಕೆ ಬಣ್ಣ ಹಚ್ಚಬೇಡಿ. ಇದು ಮುಸ್ಲಿಂ ಸಮುದಾಯ ಮತ್ತು ಇನ್ನು ಸಂಘ ಪರಿವಾರದ ನಡುವಿನ ಹೋರಾಟ ಖಂಡಿತ ಅಲ್ಲ. ಹಾಗೆ ಬಿಂಬಿಸಲಿಕ್ಕೆ ಕೆಲವು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಹೇಳ್ತಿದ್ದೇನೆ, ಇದು ಮತ್ತು ಮುಸ್ಲಿಂ ಸಮುದಾಯ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಇದು SDPI ಮತ್ತು ಸಂಘ ಪರಿವಾರದ ನಡುವಿನ ಒಂದು ಹೋರಾಟ ಮತ್ತು ಪೊಲೀಸರು ನೋಡಿ. ಆಮೇಲೆ ಏನಾಯ್ತು ಘಟನೆ? ಪೊಲೀಸ್ ಸ್ಟೇಷನ್ ಎದುರು ಸಾರ್ವಜನಿಕ ರಸ್ತೆಗೆ ಸಾರ್ವಜನಿಕ ತೊಂದರೆ ಮಾಡಿ ಪ್ರತಿಭಟನೆ ಮಾಡುವಾಗ ಇವರಿಗೆ ಪರ್ಮಿಷನ್ ಕೊಟ್ಟದ್ದು ಯಾರು? ಪೊಲೀಸರು ಮಾಡಿದ ದೊಡ್ಡ ತಪ್ಪು. ಪೊಲೀಸ್ ಸ್ಟೇಷನ್ ಎದುರಿನಲ್ಲಿ ಸಾರ್ವಜನಿಕ ತೊಂದರೆ ಆಗುವಾಗ SDPI ಅವರಿಗೆ ಪ್ರತಿಭಟನೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಪ್ರತಿಭಟನೆ ಮಾಡಿದವರನ್ನು ಮಾತಾಡಿಸಿ ಕಳಿಸಿದ್ ಬಿಟ್ಟು ಅವರೊಟ್ಟಿಗೆ ಇದ್ದು ರಾತ್ರಿ 10 ಗಂಟೆಗೆ ಲಾಠಿ ಚಾರ್ಜ್ ಆಗಿದೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡಿಜಲ್, ಮುಖಂಡ GA ಪಾವ, ಪಾಲಿಕೆಯ ಸದಸ್ಯ ಅಬ್ದುಲ್ ರೌಫ್, ನವೀನ್ ಡಿಸೋಸಾ ಉಪಸ್ಥಿತರಿದ್ದರು.